ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಾವೆಲ್ಲರೂ ಕೂಡ ರುಚಿಯಾದ ಖಾದ್ಯವನ್ನ ಆಸೆ ಪಡ್ತೇವೆ. ಆ ರುಚಿಯಾದ ಖಾದ್ಯವನ್ನ ಮಾಡ್ಕೊಡಕ್ಕೆ ಅಂತ ಇವತ್ತು ನಮ್ ಜೊತೆ ವಸಂತಿ ಲೋಕೇಶ್ ಪುತ್ತೂರು ಇವರು ಇದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ಆರಾಮ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಅಂದ್ರೆ ಮನೆಯಲ್ಲಿ ಅಡಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ನಾನು ಅಡಿಗೆ ಕೆಲಸ ಅಂದ್ರೆ ನನಗೆ ಭಾರಿ ಇಷ್ಟ. ಮದುವೆ ಫಂಕ್ಷನ್, ಮದುವೆ, ಉಪನಯನ, ಶ್ರೀಮಂತ, ಪೂಜೆ ಅಂತದೆಲ್ಲ ಕಾರ್ಯಕ್ರಮಕ್ಕೆಲ್ಲ ನಾವು ಹೋಗಿ ಅಡಿಗೆ ಮಾಡ್ತೀರಿ. ಯೂಶ್ವಲಿ ಈ ತರ ಎಲ್ಲ ಫಂಕ್ಷನ್ ಅಲ್ಲಿ ನಾವು ಪುರುಷರು ಅಡಿಗೆ ಮಾಡೋದನ್ನ ನೋಡಿರ್ತೇವೆ. ತುಂಬಾನೇ ಸ್ಪೆಷಲ್. ನೀವು ಹೋಗಿ ಅಡಿಗೆ ಮಾಡ್ತೀರಾ? ನಾವು ಯಾರಿಗೂ ಕಡಿಮೆ ಏನಿಲ್ಲ. ಎಲ್ಲಾ ಕಡೆ ಫಂಕ್ಷನ್ ಅಲ್ಲೂ ನಾವು ಅಡಿಗೆ ಪ್ರಿಪೇರ್ ಮಾಡ್ಬೋದು. ಓಕೆ, ಹಾಗಾದ್ರೆ ಮೇಡಮ್ ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ಈರುಳ್ಳಿ ರೈಸ್ ಹೇಳಿಕೊಡ್ತೇನೆ. ಓಕೆ, ಇನ್ನೊಂದು ರೆಸಿಪಿ ಏನು ಅಂತ ಮತ್ತೆ ಕ್ಯೂರಿಯಸ್. ಆಯ್ತು. ಓಕೆ, ಹಾಗಾದ್ರೆ ಹೋಗೋಣ ಕಿಚನ್ಗೆ. ಹೋಗೋಣ. ಎಸ್ ಮೇಡಮ್, ಫಸ್ಟ್ ಯಾವ ರೆಸಿಪಿ? ನಾನು ಈರುಳ್ಳಿ ರೈಸ್ ಫಸ್ಟ್ ಮಾಡೋದು. ಹಾಗಾದ್ರೆ ಓಕೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಅದು ನನಗೆ ಬಾಣಲೆ ಬೇಕು. ಬಾಣಲೆ ಬೇಕಾ? ಗ್ಯಾಸ್ ಆನ್ ಮಾಡೋದಾ? ಓಕೆ, ಇದಕ್ಕೆ ಸ್ವಲ್ಪ ಸನ್ ಪ್ರೀಮಿಯಂ ಎಣ್ಣೆ ಹಾಕುವ. ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕಬೇಕು? ಇನ್ನು ಸ್ವಲ್ಪ ಸಾಕು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಓಕೆ, ಇದು ಒಗ್ಗರಣೆ ತರ ಮಾಡ್ತೇವಾ? ಈರುಳ್ಳಿ ರೈಸ್ ಒಗ್ಗರಣೆಯಲ್ಲೇ ರೈಸ್. ಸಾಸಿವೆ ಸ್ವಲ್ಪ ಪಟ ಸಿಡಿಬೇಕು. ಸಾಸಿವೆ ಪಟ ಅಂತ ಇದೆ. ಹೌದು. ಸ್ವಲ್ಪ ಜೀರಿಗೆ ಹಾಕುವ, 1/4 ಸ್ಪೂನು. ಓಕೆ, ಅದಾದ ಮೇಲೆ ಒಂದು 2-3 ಮೆಣಸು ಹಾಕುವ. ಹಾಗೆ ನಾವು ಅದನ್ನ ಪೂರ್ತಿಯಾಗಿ ಹಾಕೋದಾ? ಹಾಂ, ಓಕೆ, ಪೂರ್ತಿಯಾಗಿ ತಗೊಳ್ಳಿ. ಸರಿ. ಸ್ವಲ್ಪ ಮೆಣಸು ಬಿಸಿ ಆಗುವಾಗ ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಬೇವಿನ ಸೊಪ್ಪು. ಓಕೆ, ಬೇವಿನ ಸೊಪ್ಪು ಹಾಕೊಂಡಿದ್ದೀರಾ? ಬೇವಿನ ಸೊಪ್ಪು ಹಾಕಿಕೊಂಡು ಆಮೇಲೆ ಸ್ವಲ್ಪ ನೀರುಳ್ಳಿ ಹಾಕುವ. ಸ್ವಲ್ಪ ಮಗಚ್ತಾ ಇರಬೇಕು. ಈ ರೈಸ್ ಸ್ಪೆಷಾಲಿಟಿ ಏನು ಮೇಡಮ್? ರೈಸ್ ಸ್ಪೆಷಾಲಿಟಿ ಅಂದರೆ ಗೀ ರೈಸ್ ಎಲ್ಲ ಮಾಡ್ತೇವೆ. ಗೀ ರೈಸ್ ಸ್ವಲ್ಪ ಅದಕ್ಕೆ ಗೇರು ಬೀಜ, ಬಾದಾಮಿ ಅಂಥದ್ದೆಲ್ಲ ಹಾಕಿ, ಮತ್ತು ಚಕ್ಕೆ ಲವಂಗ
ಆ ಟೈಪ್ ಹಾಕಿ ರೈಸ್ ಮಾಡ್ತೇವೆ. ಹ್ಮ್ ಮತ್ತು ರೈಸಿಗೆ ಇದು ಪೌಡ್ರ್ ಸಿಗ್ತದೆ, ಪೌಡ್ರ್ ಹಾಕಿ ರೈಸ್ ಮಾಡ್ತೇವೆ. ಮತ್ತು ಪಲಾವ್ ಟೈಪಲ್ಲಿ ರೈಸ್ ಇದನ್ನ ಓಕೆ. ರೈಸಲ್ಲಿ ತುಂಬ ಹ್ಮ್ ವೆರೈಟಿ ಇರ್ತದೆ. ಹೌದು, ಬ್ರೇಕ್ಫಾಸ್ಟಿಗೆಲ್ಲ ಚೆನ್ನಾಗಿರುತ್ತೆ ಇದು. ಚೆನ್ನಾಗಿರ್ತದೆ. ಹಾ ಮಕ್ಕಳು ಯಾವಾಗಲೂ ಕೇಳುದು ಏನು ತಿಂಡಿ ಮಾಡಿದ್ದೀರಿ ಅಂತ. ಹ್ಮ್ ದೋಸೆ ಮಾಡಿದ್ದೇನೆ, ಕಡುಬು ಮಾಡಿದ್ದೇನೆ, ಹ್ಮ್ ಬೇರೆ ಉದ್ದಿನ ದೋಸೆ ಮಾಡಿದ್ದೇನೆ ಅಂತ ಹೇಳಿದರೆ ಹ್ಮ್. ಯಾವಾಗಲೂ ಅದನ್ನೇ ಮಾಡುದಾ ಕೇಳ್ತಾರೆ. ಹ್ಮ್. ಅದಕ್ಕೆ ಏನಾದ್ರು ಸ್ಪೆಷಲ್ ಇರ್ಲಿ ಅಂತ. ಇರಲಿ ಸ್ವಲ್ಪ ತುಪ್ಪ ಹಾಕುವ. ಮೆಣಸು ಕೂಡ ಅಷ್ಟೇ ಖಾರವಾಗಿದೆ ಅಂತ ಅನಿಸ್ತಾ ಇದೆ ಹೌದು ಅಲ್ವಾ? ಹೌದು, ಅದು ಸ್ವಲ್ಪ ಕಾಯಿಮೆಣಸು ಹಾಕಿದಾಗ ಸ್ವಲ್ಪ ಖಾರ ಬರ್ತದೆ. ಸ್ಪೈಸಿ ಇರ್ಬೇಕು ಕೂಡ, ಇಲ್ಲಾಂದ್ರೆ ರುಚಿ ಕೂಡ ಅಷ್ಟು ಇರಲ್ಲ. ಕೆಲವರಿಗೆ ಸ್ವಲ್ಪ ಖಾರ ಬೇಕಾಗ್ತದೆ. ಹೌದು, ತುಂಬಾ ಜನ ಖಾರ ಇಷ್ಟಪಡ್ತಾರೆ. ಹೌದು, ಖಾರ ಇಷ್ಟ. ಹ್ಮ್ ಇದು ಈ ತರ ಚೆನ್ನಾಗಿ ಹೌದು. ಕಂದು ಬಣ್ಣ ಬರ್ಬೇಕಾ? ಕಂದು ಬಣ್ಣ ಬರಬೇಕು. ಈರುಳ್ಳಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾವು ನನ್ನ ಹಸ್ಬೆಂಡ್ ಮತ್ತೆ ಮಕ್ಕಳು ಹ್ಮ್ ಮಕ್ಕಳು ಇದ್ದಾರೆ, 2 ಗಂಡು ಮಕ್ಕಳಿದ್ದಾರೆ, ಸೊಸೆ ಇದ್ದಾಳೆ, ಹ್ಮ್ ಪುಳ್ಳಿಯವರಿದ್ದಾರೆ. ಓಕೆ, ಹೀಗೆ ಹಾಗಾದ್ರೆ ತುಂಬಿದ ಕುಟುಂಬ ಅಂತ ತುಂಬಿದ ಹೇಳ್ಬೋದು. ಕುಟುಂಬ. ಹೌದು, ಪುಳ್ಳಿಯವರಿಗೆಲ್ಲ ದಿನಕ್ಕೊಂದು ತಿಂಡಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಹಠ ಮಾಡಿದ್ದನ್ನೇ ಹಿಡಿತಾರೆ. ಮಾಡಿದ್ರೆ ಅವರಿಗೆ ಬೋರ್ ಆಗ್ತದೆ. ಹೌದು. ಈಗ ಆಫ್ ಮಾಡುವ. ಆಫ್ ಮಾಡೋದಾ? ಹ್ಮ್ ಸ್ವಲ್ಪ ಅರಿಶಿನ ಪುಡಿ, ಅರಿಶಿನ ಪೌಡರ್, ಅರುಣಾ ಮಸಾಲ ಅರಿಶಿನ ಪೌಡರ್ ಸ್ವಲ್ಪ ಸಾಕಾ? ಸಾಕು. ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಚಿಟಿಕೆ ಹಾಕಿದರೆ ಸಾಕು. ಈಗ ಸಕ್ಕರೆ ತಗೊಳ್ಳಿ. ಹಾ, ಸಕ್ಕರೆನೂ ಹಾಕ್ತಾ ಇದ್ದೀರಾ ಇದಕ್ಕೆ? ಸಕ್ಕರೆ ಖಾರ ಇರುತ್ತೆ ಅಂಡ್ ಉಪ್ಪು ಹಾಕಿರ್ತೇವೆ. ಹೌದು, ಅದು ಖಾರ ಬರೋದಕ್ಕೆ ಹ್ಮ್. ಸ್ವಲ್ಪ ಸಕ್ಕರೆ. ಸಕ್ಕರೆ ಮಿಕ್ಸ್ ಮಾಡ್ತೀರಾ? ಈಗ ಸ್ವಲ್ಪ ತಣಿತಲ್ಲ, ಹ್ಮ್ ಸ್ವಲ್ಪ ಉಪ್ಪು ಹಾಕಬೇಕು. ತಗೊಳ್ಳಿ. ಚಿಟಿಕೆ ಎಷ್ಟು ಸಾಕಾಗುತ್ತಾ? ಚಿಟಿಕೆ ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಇಲ್ಲೂ ಬೇಕಾಗುತ್ತೆ. ಸಕ್ಕರೆ ಕೂಡ ಹಾಕಿದ್ದೇವೆ. ಹೌದು, ರುಚಿಗೆ ತಕ್ಕ ಸಾಕು. ಇದು ಮೆಣಸಿನ ಘಾಟ್ ಹಾಗೆ ಇದೆ, ವಾಯ್ಸ್ ಎಲ್ಲ ಚೇಂಜ್ Change ಆಗೋದಲ್ಲ. ಆಗಿ- ತುಂಬಾ ಸ್ಪೈಸಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನೀವು ಪ್ರಿಪೇರ್ ಮಾಡೋ ಆಗ್ಲೇ. ಇನ್ನು ರೈಸ್ ಹಾ, ರೆಡಿಮೇಡ್ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದಂತಹ ರೈಸ್. ಮಾಡಿದೆ ರಪ್ಪ ಬೇಗ ಆಗ್ತದೆ. ಹೌದು. ಮಕ್ಕಳು ಕೇಳುವಾಗ ಇಲ್ಲದಿದ್ರೆ ವಾಪಸ್ ಅನ್ನ ಬೇಯುವಷ್ಟು ಕೆಲವು ಮಕ್ಕಳಿಗೆ ನಂಗೆ ಲೇಟ್ ಆಯ್ತು ಹೇಳ್ತಾರೆ. ಅನ್ನ ಉಳ್ಕೊಂಡಿದ್ರೆ ಮಿಕ್ಕಿದ ಅನ್ನವನ್ನು ನಾವು ರುಚಿಯಾಗಿ ಹೀಗೆ ಪ್ರಿಪೇರ್ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಖಾರ, ಸಿಹಿ, ಉಪ್ಪು ಎಲ್ಲ ಖಾರ, ಮಿಕ್ಸ್ ಸಿಹಿ, ಆಗಿಬಿಟ್ಟು ಉಪ್ಪು ಎಲ್ಲ ಮಿಕ್ಸ್ ಆಗಿಬಿಟ್ಟು ಇನ್ನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ಓಕೆ, ಇಷ್ಟೇನಾ ಹಾಗಾದ್ರೆ? ಇಷ್ಟೇ. ವಾವ್, ತುಂಬಾ ಸಿಂಪಲ್ ಆಗಿದೆ. ತುಂಬಾ ಸಿಂಪಲ್ ಅಲ್ಲಿ ರಪ್ಪ ಆಗ್ತದೆ, ಬೇಗ ಆಗ್ತದೆ. ಹೌದು, ಸ್ವಲ್ಪ ಪುದೀನ ಸೊಪ್ಪು ಉದುರಿಸ್ಬೇಕು. ನಾವು ಹೀಗೆ ಹಸಿ ಹಸಿಯಾಗಿ ಹಾಕೊಳ್ಳೋದಾ? ಹಸಿಯಾಗಿ. ಹಾ, ಅದನ್ನ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಹಾಗಾದ್ರೆ ರೈಸ್. ರೈಸ್ ರೆಡಿ. ಸ್ವಲ್ಪ ಲಿಂಬೆ ರಸ ಹಾಕಿ. ಲಿಂಬೆ ರಸ ಹಾಕಿದ್ರೆ ಒಂಚೂರು ಟೇಸ್ಟ್ ಆಗ್ತದೆ. ಇಲ್ಲಿಗೆ ಈರುಳ್ಳಿ ರೈಸ್ ರೆಡಿ. ರೆಡಿ ಆಯ್ತು. ರೆಡಿ. ಟೇಸ್ಟ್ ಮಾಡೋದೊಂದೇ ಬಾಕಿ. ಟೇಸ್ಟ್ ಮಾಡಬಹುದು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸು, ಉಪ್ಪು, ತುಪ್ಪ ಎಲ್ಲ ಹಾಕಿ ಆಗುವಾಗ ಇದರ ಟೇಸ್ಟ್ ನೋಡಿದರೆ ಟೇಸ್ಟ್ ಒಮ್ಮೆ ಮಾಡಿದವರು ಇನ್ನೊಮ್ಮೆ ಮಾಡುವ ಅಂತ ಮಾಡ್ತಾರೆ. ಅಂಡ್ ಗೊತ್ತಿಲ್ಲದಿರೋರು ಕೂಡ ಇದನ್ನ ಮಾಡ್ಬೋದು ಅನ್ಸುತ್ತೆ. ತುಂಬಾ ಈಸಿ ಆಗಿದೆ. ಇದು ರಪ್ಪ ಒಂದು ನಮಗೆ ಕೆಲಸಕ್ಕೆ ಹೋಗ್ಬೇಕು, ಆಫೀಸಿಗೆ ಹೋಗ್ಬೇಕು, ಟೀಚರ್ ಹೋಗ್ಬೇಕು ಅಂತೇಳಿ 10 ನಿಮಿಷದಲ್ಲಿ ರೆಡಿ. ರೆಡಿ. ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಲೈಟ್ ಆಗಿ ಬೆಂದ್ರೆ ಹಸಿ ಹಸಿಯಾಗಿ ಇರಬೇಕು. ಈಗ
ಈರುಳ್ಳಿ ರೈಸ್ ರೆಡಿಯಾಗಿದೆ, ಟೇಸ್ಟ್ ನೋಡಿ. ಎಲ್ಲರಿಗೂ ಮನೆಯವರಿಗೂ ಥ್ಯಾಂಕ್ ಯು ಸೋ ಮಚ್. ಮನೆಯಲ್ಲಿ ಮಾಡಿ ನೋಡಿ. ಫುಲ್ ಹಸಿರಾಗಿ ಕಾಣಿಸ್ತಾ ಇದೆ, ಬಟ್ ಇದು ಈರುಳ್ಳಿ ರೈಸ್ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿ ಅಷ್ಟೇ ಇನ್ಸ್ಟಂಟ್ ಆಗಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದನ್ನ ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಆನಿಯನ್ ರೈಸ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಾಸಿವೆಯನ್ನು ಸಿಡಿಸಿಕೊಳ್ಳಿ. ನಂತರ ಜೀರಿಗೆ, ಒಣಮೆಣಸು, ಹಸಿಮೆಣಸು, ಕರಿಬೇವು, ಈರುಳ್ಳಿಯನ್ನು ಹುರಿಯಿರಿ. ಆನಂತರ ಸ್ವಲ್ಪ ತುಪ್ಪ ಹಾಕಿ ಹುರಿದು ಬೆಂಕಿಯನ್ನು ಆರಿಸಿ. ಬಳಿಕ ಅರುಣ ಅರಿಶಿನ ಪುಡಿ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ತಿಗೆ ಅನ್ನ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾ ಸೊಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಆನಿಯನ್ ರೈಸ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ರುಚಿ. ಈರುಳ್ಳಿ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ವಿ. ಮತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡ್ತೇನೆ ಅಂತ ಹೇಳಿದ್ದಾರೆ, ಆದರೆ ಯಾವ ರೆಸಿಪಿ ಅಂತ ನಂಗೂ ಗೊತ್ತಿಲ್ಲ. ಯಾವ ರೆಸಿಪಿ ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯರಾಜ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಈರುಳ್ಳಿ ರೈಸ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ನಾನು ಆಗ್ಲೇ ಮಾತನಾಡ್ತಿರೋವಾಗ ಹೇಳಿದ್ದೆ ತುಂಬಾ ಕ್ಯೂರಿಯಸ್ ಬಿಲ್ಡ್ ಮಾಡಿರೋದಂದ್ರೆ ಸೆಕೆಂಡ್ ರೆಸಿಪಿ ಏನಪ್ಪಾ ಅಂತ. ಬನ್ನಿ ಮೇಡಮ್ ಹತ್ರನೇ ಕೇಳೋಣ ಏನ್ ಮಾಡ್ಕೊಡ್ತಾರೆ, ಏನ್ ಹೇಳ್ಕೊಡ್ತಾರೆ ಅನ್ನೋದನ್ನ. ಎಸ್ ಮೇಡಮ್, ಸೆಕೆಂಡ್ ರೆಸಿಪಿ ನೀವಾಗ್ಲೇ ಕುತೂಹಲವನ್ನ ಕೆರಳಿಸಿದ್ರಿ. ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಬ್ರೆಡ್ ವಡೆ ಮಾಡಿ. ಓಕೆ, ಹಾಗಾದ್ರೆ ಇದು ಬ್ರೆಡ್ ವಡೆ. ಬ್ರೆಡ್ ವಡೆ ಏನ್ ಸ್ಟೆಪ್ ಫಸ್ಟ್ ಫಾಲೋ ಮಾಡ್ಬೇಕು? ಫಸ್ಟ್ ನಾವು ಬ್ರೆಡ್ ಅನ್ನು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾ? ಓಕೆ. ಮೇಡಮ್, ಈ ಮಿಕ್ಸಿ ನೋಡಿದೀರಾ ನೀವು, ತುಂಬಾನೇ ಡಿಫ್ರೆಂಟ್ ಆಗಿರೋ ಅಂತದ್ದು. ಲಾಕ್ ಮಾಡಬೇಕು, ಕರೆಕ್ಟ್ ಆಗಿ ಲಾಕ್ ಮಾಡದೇ ಇದ್ರೆ ಗ್ರೈಂಡ್ ಆಗೋದೇ ಇಲ್ಲ. ಎಸ್ ಮೇಡಮ್, ಹಾಕಿ ಒಂದು ಸ್ಪೂನ್. ಇದು ಪುಡಿ ಮಾಡಿ. ತುಂಬಾ ಚೆನ್ನಾಗಿ ಗ್ರೈಂಡ್ ಕೂಡ ಆಗಿದೆ. ಬ್ಲೇಡ್ಗಳು ಕೂಡ ಶಾರ್ಪ್ ಆಗಿರೋದ್ರಿಂದ ಹಾಕದೆ ಗ್ರೈಂಡ್ ಪುಡಿ ಮಾಡ್ಲಿಕ್ಕೆ. ಹೌದು, ಇದಕ್ಕೆ ಹಾಕಿಕೊಳ್ಳುವ. ಓಕೆ. ಆಮೇಲೆ ಸ್ವಲ್ಪ ಮೊಸರು ಹಾಕು. 1 ಕಪ್ ಮೊಸರು ತಗೊಂಡಿದ್ದೀರಾ? 1 ಕಪ್ ಮೊಸರು ತಗೊಂಡಿದ್ದೇನೆ, ಅಷ್ಟು ಬೇಡ ಇದಕ್ಕೆ. ಅದರ ಹದಕ್ಕೆ ನಾವು ನೋಡ್ಕೊಂಡು ಹಾಕಿದ್ರೆ ಸಾಕು. ಆಮೇಲೆ ಸ್ವಲ್ಪ ಅವಲಕ್ಕಿ, ನೆನೆಸಿಟ್ಟ ಅವಲಕ್ಕಿ ಮಿಕ್ಸ್. ಹಿಂದಿನ ಸಿಡ್ಬೇಕಾ? ಇಲ್ಲ, ಇದು ಅರ್ಧ ಗಂಟೆ ನೆನೆಸಿಡ್ಬೇಕು. ಅವಲಕ್ಕಿ ಬೇಗ ಸ್ಮೂತ್ ಆಗುತ್ತೆ. ಬೇಗ ಸ್ಮೂತ್ ಆಗುತ್ತೆ. ಅಷ್ಟೊತ್ತು ನಾವು ಒಂದು ಬಾಣಲೆ ಇಟ್ಟು ಎಣ್ಣೆ ಕೈಲಿ ಸಣ್ಣ ಉರಿ ಇಟ್ಕೊಳ್ಳೋದು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾವು ಮನೆಯಲ್ಲಿ ಇದನ್ನೇ ಬಳಸ್ತೀವಿ. ನಾವು ಡಿಸೈನ್ ಚಕ್ಕುಲಿ ಮಾಡ್ತೇವೆ. ಮತ್ತೆ ಮಕ್ಕಳಿಗೆ ಇನ್ನು ಸ್ವಲ್ಪ ಹಾಕ್ಬೇಕಾ? ಡಿಸೈನ್ ಚಕ್ಕುಲಿ ಮತ್ತೆ ಮಕ್ಕಳಿಗೆ ತಿಂಡಿ, ಪೂರಿ ಕಾಯಿಸೋದು ಎಲ್ಲ ಇದರಲ್ಲಿ ಇದೇ ಎಣ್ಣೆಯಲ್ಲಿ. ಓಕೆ, ಹಾಗಾದ್ರೆ ನಿಮಗೂ ಯೂಸ್ ಮಾಡಿ ಗೊತ್ತಿದೆ ಅಂತ ಆಯ್ತು ಈ ಆಯಿಲ್ ಅನ್ನ. ಇದೇ ಆಯಿಲ್. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೂನ್ ಬೇಕಾ?
ಆಮೇಲೆ ಸ್ವಲ್ಪ ಕಾಯಿ ಮೆಣಸು ಹಾಕಬೇಕು. ಜಾಸ್ತಿ ಕಾಯಿ ಮೆಣಸು ಹಾಕಿದ್ರು ಖಾರ ಮಕ್ಕಳಿಗೆ ಎಲ್ಲ ಖಾರ ಆಗ್ತದೆ, ದೊಡ್ಡವರಿಗೆ ಖುಷಿ ಆಗ್ತದೆ. ಹೌದು. ಸ್ವಲ್ಪ ಶುಂಠಿ ಶುಂಠಿ ಹೆಚ್ಚಿಕೊಂಡೇ ಹಾಕಬೇಕು ನಾವು. ಶುಂಠಿ ಹೆಚ್ಚಿಕೊಂಡು ಹಾಕಿ, ಶುಂಠಿ ಗ್ರೈಂಡ್ ಮಾಡಿದ್ರು ಪೇಸ್ಟ್ ಹಾಕಬಹುದು. ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ನೀರುಳ್ಳಿ ಹಾಕಿ. ಓಕೆ, ಅದು ಟೇಸ್ಟಿಗೆ. ಎಷ್ಟು ಬೇಕಾದ್ರೂ ತಗೋಬೋದಾ? ಸ್ವಲ್ಪ ತಗೊಂಡ್ರೆ ಸಾಕು? ನೀರುಳ್ಳಿ ಸ್ವಲ್ಪ ಸಾಕು. ಸ್ವಲ್ಪ ಕರಿಬೇವು. ಎಲ್ಲ ಐಟಮ್ ಹಾಕಿದ್ರೆ ಅದ್ರ ಟೇಸ್ಟು ಬೇರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫ್ಲೇಮ್ ಜಾಸ್ತಿ ಇಡ್ಬೋದಾ? ಸ್ವಲ್ಪ ಜಾಸ್ತಿ. ಇದು ಇನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳ. ಓಕೆ, ಅದು ಸರಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಎಣ್ಣೆ ಕಾಯುವಾಗ ಇದು ಮಿಕ್ಸ್ ಆಗುತ್ತೆ. ಹೌದು, ಮಿಕ್ಸ್. ಒಂದು 5 ನಿಮಿಷ ಸಾಕು ಅನ್ಸುತ್ತೆ. ಇದಕ್ಕೆ 5 ನಿಮಿಷ. ಮಕ್ಕಳು ಶಾಲೆ ಬಿಟ್ಟು ಬಂದು ಕಾಫಿ ತಿಂಡಿ ಕೊಡಿ ಅಂತ ಕೇಳಿದ್ರೆ ನಾವು ಇಲ್ಲಿ ಅವರದ್ದು ಕೈಕಾಲು ತೊಳೆದು ಮುಖ ತೊಳೆದು ಬರುವಾಗ ನಮ್ದು ಇದು ಬಿಸಿ ಬಿಸಿಯಾಗಿ ರೆಡಿ ಆಗಿರುತ್ತೆ. ಯಾರಾದರೂ ನೆಂಟರು ಬಂದರು ನಮಗೆ ಅವರು ಕೂತು ಜ್ಯೂಸ್ ಕುಡಿದು ಸ್ವಲ್ಪ ಕೂತ್ಕೊಳ್ಳಿ, ಈಗ ತಿಂಡಿ ಒಂದರಲ್ಲಿ ಕಾಫಿ ಒಂದರಲ್ಲಿ ಮಾಡಿದರೆ ಸರಿ. ಮನೆಯಲ್ಲಿ ಐಟಮ್ಸ್ ಇದ್ರೆ ಸಾಕು ಅಷ್ಟೇ. ಐಟಮ್ಸ್ ಇದ್ರೆ ಆಯ್ತು. ಇದು ಮಾಡ್ಲಿಕ್ಕೂ ತುಂಬಾ ಸುಲಭ, ಸಿಂಪಲ್. ಹೌದು, ಟೈಮ್ ಕೂಡ ಜಾಸ್ತಿ ಬೇಕಾಗಿಲ್ಲ. ಎಲ್ಲಿಗಾದ್ರೂ ನಾವು ರಪ್ಪ ಹೊರಡಬೇಕು ಅಂತಾದ್ರೆ ಬೇರೆ ಏನು ತಿಂಡಿ, ಈಗ ಯಾವ್ದು ತಿಂಡಿ ಮಾಡುದಪ್ಪ ನಾವು ಈಗ ಏನು ಆಲೋಚನೆ ಮಾಡಬೇಕು ಅಂತ ಇಲ್ಲ. ಇದು ಸ್ವಲ್ಪ ಇದನ್ನು ರೆಡಿ ಮಾಡಿ ಇಟ್ಟುಕೊಂಡ್ರೆ ನಮಗೆ ಹೊರಡುವವರಿಗೆ, ಕೆಲವರು ಹೊರಡುವಾಗ ಬಿಟ್ಟು ಹೋಗ್ತಾರೆ, ನಿಮ್ದು ಇನ್ನೂ ಆಗ್ಲಿಲ್ಲ, ಕೆಲವರು ಲೇಟ್ ಆಯ್ತು ಬಸ್ಸಿಗೆ ಲೇಟ್ ಆಯ್ತು, ನಮಗೆ ಹೋಗ್ಲಿಕ್ಕೆ ಮಕ್ಕಳದ್ದೇ ಒಂದು ಪ್ರಾಬ್ಲಮ್ ಆದ್ರೆ ದೊಡ್ಡವ್ರದ್ದು ಇನ್ನೊಂದು ಪ್ರಾಬ್ಲಮ್ ನಮಗೆ. ತಿಂಡಿ ಏನು ಆಗ್ಲಿಲ್ಲ, ಇದು ರಪ್ಪ ಮಾಡಿ. ಹೌದು, 10 ನಿಮಿಷದಲ್ಲಿ ಹೀಗೆ ಉಂಡೆ ರೆಡಿ ಮಾಡಿ ಇಟ್ಟುಕೊಂಡು ಆಮೇಲೆ ಸ್ವಲ್ಪ ಇದನ್ನು ಹೀಗೆ ತಟ್ಟಿ. ಎಣ್ಣೆ ಕೂಡ ಬಿಸಿಯಾಗಿದೆ, ಎಣ್ಣೆ ಬಿಸಿಯಾಗಿದೆ. ಈಗ ಉಲ್ಟಾ ಮಾಡಿ ತಟ್ಟಿ ಆಮೇಲೆ ಹೀಗೆ ಕಾದ ಎಣ್ಣೆ ಬಿಟ್ರೆ ಆಯ್ತು. ಇದು ದಪ್ಪ ಆದ್ರೂ ಏನು ತೊಂದರೆ ಇಲ್ಲ, ಸಮಸ್ಯೆಗಳು ಬರೋದಿಲ್ಲ, ಚೆನ್ನಾಗೇ ಇರುತ್ತೆ ತಿನ್ಲಿಕ್ಕೆ ಚೆನ್ನಾಗಿ. ತುಂಬಾ ತೆಳು ಮಾಡಬೇಕು ಅಂತ ಏನಿಲ್ಲ. ಎಲ್ಲ ಮಾಡಿ ಆಗುವಾಗ ಫಸ್ಟ್ ಮಾಡಿದ್ದು ಕಾದ್ಕೊಂಡು. ಹೌದು, ಫಸ್ಟಿಗೆ ಸ್ವಲ್ಪ ಜಾಸ್ತಿ ಉರಿಯಲ್ಲಿ ನಾವು ಬೇಯಿಸ್ಬೇಕಾಗುತ್ತೆ. ಫಸ್ಟಿಗೆ ಜಾಸ್ತಿ ಉರಿ ಮಾಡಿದ್ರು ಅದು ಒಂದು ಸೈಡು ಕಪ್ಪಾಗುತ್ತೆ. ಹೌದು, ನಿಧಾನ ಕಾಯಿ. ಅದು ಯಾವ ತಿಂಡಿ ಸಹ ನಾವು ಕಾಯಿಸುವಾಗ ಈ ಫಸ್ಟಿಗೆ ಜೋರು ಬೆಂಕಿ ಮಾಡಿ ಎಣ್ಣೆ ಜಾಸ್ತಿ ಕಾದರೆ ಅದು ಒಂದು ಸೈಡ್ ಕಪ್ಪಾಗುತ್ತೆ. ಹಾಗೆ ನಾವು ಚಕ್ಕುಲಿ ಮತ್ತು ತುಕುಡಿ ಅಂಥದ್ದೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀರಾ? ಹಾಗಾದ್ರೆ ನಿಮಗೆ ಯಾವ ಕಾರಣಕ್ಕೂ ಅಂಗಡಿಗೆ ಹೋಗ್ಬೇಕಂತಾನೆ ಇಲ್ಲ, ಮನೆಯಲ್ಲೇ ಎಲ್ಲ ರೆಡಿ ಆಗ್ತಾ ಇರುತ್ತೆ. ಮನೆಯಲ್ಲಿ ಮಾಡಿದ ತಿಂಡಿ ಮಕ್ಕಳಿಗೆ ಇಷ್ಟ. ಹೆಲ್ದಿ ಕೂಡ ಆಗಿರುತ್ತೆ. ಒಂದ್ ಸೈಡ್ ಬ್ರೌನಿಶ್ ಆಗಿದೆ ಅಂದ್ರೆ ಒಂದ್ ಸೈಡ್ ಕಾದಿದೆ ಅಂತ. ಸೈಡ್ ಕಾದಿದೆ. ಹೌದು, ಅದು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಟೈಟ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಬಿಟ್ಕೊಳ್ಳೋದಿಲ್ಲ. ಅದು ಬ್ರೌನ್ ಕಲರ್ ಬಂದ್ರೆ ಕಾಯ್ತು ಅಂತ ಅಷ್ಟೇ. ಕಾದಿದ್ಯಾ? ಕಾದುಕೊಂಡು ಬಂತು. ಮೊದಲು ಹಾಕಿರೋ ಅಂಥದ್ದು ಕಾದಿದೆ. ಓಕೆ, ಎಸ್.
ಓಕೆ. ಆಫ್ ಮಾಡಿ. ರವಾ ವಡೆ, ಇದು ಬ್ರೆಡ್ ವಡೆ. ಬ್ರೆಡ್ ವಡೆ ರೆಡಿ ಆಗಿದೆ. ಬ್ರೆಡ್ ವಡೆ ರೆಡಿಯಾಗಿದೆ. ನೀವು ಟೇಸ್ಟ್ ನೋಡಿ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬ್ರೆಡ್ ವಡೆ ಬಿಸಿ ಬಿಸಿಯಾಗಿ ತಯಾರಾಗಿದೆ. ಹೇಗೆ ತಯಾರು ಮಾಡಿದ್ರು ಅನ್ನೋದನ್ನ ನೀವೊಂದ್ಸಲ ನೋಡ್ಕೊಂಡು ಬನ್ನಿ. ಬ್ರೆಡ್ ವಡ ತಯಾರಿಸೋ ವಿಧಾನ: ಮೊದಲಿಗೆ ಬ್ರೆಡ್ ತುಂಡುಗಳನ್ನು ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಮೊಸರು, ನೆನೆಸಿದ ಅವಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಶುಂಠಿ, ಜೀರಿಗೆ, ಹೆಚ್ಚಿದ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಒಂದು ಮುದ್ದೆ ಬರುವವರೆಗೂ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಕಟ್ಟಿದ ಉಂಡೆಯನ್ನು ತಟ್ಟಿ ಆ ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಬ್ರೆಡ್ ವಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಈರುಳ್ಳಿ ರೈಸ್ ಅಂಡ್ ಬ್ರೆಡ್ ವಡ ತುಂಬಾ ಸ್ಪೆಷಲ್ ಆಗಿರುವಂತದ್ದು. ಎರಡೂ ಕೂಡ ರೆಡಿ ಆಗಿದೆ ಅಮ್ಮ. ಟೇಸ್ಟ್ ನೋಡೋಣ. ಟೇಸ್ಟ್ ನೋಡಿ. ಫಸ್ಟ್ ನೀವು ಕೂಡ ಟೇಸ್ಟ್ ನೋಡಿ ತಗೊಳ್ಳಿ. ಫುಲ್ ಗ್ರೀನರಿ ಆಗಿದೆ ಇದು. ಈರುಳ್ಳಿ ರೈಸ್ ಆಗಿದ್ರು ಕೂಡ. ಓಕೆ, ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಹೌದು, ಬ್ರೆಡ್ ವಡೆ ಬಿಸಿ ಬಿಸಿ ತಿನ್ಲಿಕ್ಕೆ ರುಚಿ. ಬಿಸಿ ಬಿಸಿ ಆಗಿದೆ ಇದು. ಎರಡೂ ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಸ್ವೀಟು ಅಲ್ಲ, ಆಚೆ ಉಪ್ಪು ಅಲ್ಲ, ಈಚೆ ಖಾರನೂ ಅಲ್ಲ ಅಂತ ಹೇಳಿ ಒಟ್ಟು ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿದೆ. ಈಚೆ ವಡ ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಅನ್ನ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ಕಿಚನ್ಗೆ ಬಂದು ಇವತ್ತು ನಮಗೋಸ್ಕರ ಎರಡು ಸ್ಪೆಷಲ್ ಆಗಿರುವಂತಹ ರೆಸಿಪಿನ ಹೇಳ್ಕೊಟ್ಟಿರೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ 2 ಸ್ಟಾರ್ ಕುಚ್ಚಲಕ್ಕಿ. ಒಳ್ಳೆ ಇದು ಹಾಕಿ ಸೇಮಿಗೆ ಮಾಡ್ಲಿಕ್ಕೆ ಆಗ್ತದೆ, ಕಡುಬು ಮಾಡ್ಲಿಕ್ಕೆ ಆಗ್ತದೆ, ಬಾಳೆ ಎಲೆಯಲ್ಲಿ ಮಡಚಿಟ್ಕೆ ಆಗ್ತದೆ, ಅನ್ನ ಹೇಗೂ ಆಗ್ತದೆ ಎಲ್ಲ. ಹೌದು, ಹಾಗಾದ್ರೆ ನಿಮಗೆ ಎರಡು ಯೂಸ್ಫುಲ್ ಆಗಿರುವಂತದ್ದು ಆಯಿಲ್ ಕೂಡ ನೀವು ಯೂಸ್ ಮಾಡ್ತೀರಾ ಮನೆಯಲ್ಲಿ ಡೈಲಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೀಗೆ ಬರ್ತಾ ಇರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವತ್ತು. ಇನ್ಸ್ಟಂಟ್ ಆಗಿ ಮನೆಯಲ್ಲೇ ಇರುವಾಗ ನಮಗೆ ಸ್ನ್ಯಾಕ್ಸ್ ಬೇಕು, ಬೆಳಗಿನ ಉಪಹಾರ ಬೇಕು, ನಾವೆಲ್ಲರೂ ಬ್ಯುಸಿ ಆಗಿದ್ದೇವೆ ಅಂದಾಗ ಫಟಾಫಟ್ ಅಂತ ಈ ಎರಡು ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ಬಹುದು. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.